ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ವತಿಯಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ನುಡಿ ನಮನ ಗಾನ ನಮನ ಮಂಗಳೂರಿನ ಶಾರದಾ ವಿದ್ಯಾನಿಲಯದ ಸಭಾಂಗಣದಲ್ಲಿ ನಡೆಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಪ್ರದೀಪ್ ಕುಮಾರ್ ಕಲ್ಕೂರ ಅಧ್ಯಕ್ಷತೆ ವಹಿಸಿದ್ರು. ಸಾಮಾಜಿಕ ಮುಖಂಡ ಹರಿಕೃಷ್ಣ ಪುನರೂರು, ತುಳು ಚಿತ್ರರಂಗದ ವಿಜಯ ಕುಮಾರ್ ಕುಡಿಯಲ್ಬೈಲ್, ವಿಜಿ ಪಾಲ್, ಜಿಕೆ ಭಟ್, ವಸಂತ್ ಕದ್ರಿ ಸೇರಾಜೆ, ನಾಗರಾಜು ಬಸ್ರೂರು, ಮುರಳೀಧರ್ ಕಾಮತ್, ರವೀಂದ್ರ ಎಸ್ ಪ್ರಭು, ರಜನಿ ಶೆಣೈ, ಅಭಿಜಿತ್ ಶೆಣೈ ಮತ್ತಿತರರು ಉಪಸ್ಥಿತರಿದ್ದರು. ಸಾಮ್ರಾಜ್ಯಶಾಹಿ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಮಲಯಾಳ ತಮಿಳು ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಕೊರೋನಾದ ಸಂಕಷ್ಟದ ಕಾಲ ಇಡೀ ಪ್ರಪಂಚಕ್ಕೆ ಆವರಿಸಿದಂಥ ಈ ಸಂದರ್ಭದಲ್ಲಿ ಹಲವಾರು ಸಾತ್ವಿಕ ಸಾಧಕ ಶ್ರೇಷ್ಠರುಗಳನ್ನು ಕಳೆದುಕೊಂಡಂತಹ ಒಂದರ್ಥದ ಶೂನ್ಯದ ಅನುಭವ. ತೆಲುಗಿನಿಂದ ಪ್ರಾರಂಭವಾದಂಥ ಅವರ ಸಾಧನಾ ರಥ ಸಂಸ್ಕೃತವನ್ನು ತನ್ನೊಳಗಾಗಿ ಇರಿಸಿಕೊಂಡು ಭಾರತ ದೇಶದ ಸಮಸ್ತ ಭಾಷೆಗಳಿಗೆ ದೊಡ್ಡ ಶಕ್ತಿಯನ್ನು ನೀಡಿತು. ನಾವು ಸಂಭ್ರಮಿಸುವ ವಿಚಾರ, ಈ ತವಳುವ ಜೀವನ ಸಂಸ್ಕೃತಿಯಲ್ಲಿ ಬದುಕುತ್ತಿರುವಂಥ ನಮಗೆ, ನಮ್ಮ ತುಳುವಿಗೆ, ನಮ್ಮ ಕೊಂಕಣಿಗೆ ಶಕ್ತಿ ನೀಡಿದಂಥ ಮಹಾತ್ಮ ಅವರು ಗಾಯನ ಪ್ರಪಂಚದ ಮುಖಾಂತರ. ಅವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ, ಅವರು ಸಂಗೀತ ಸಾಗರದ ತಿಮಿಂಗಿಲ, ನಾನು ಒಂದು ಕೊಲ್ಲತರು. ಆದ್ದರಿಂದ ಅವರ ಬಗ್ಗೆ ಮಾತಾಡಲಿಕ್ಕೆ, ಅವರ ವಿದ್ವತ್ ಬಗ್ಗೆ ಮಾತಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಾವು ಏನೂ ಅಲ್ಲ, ಅಷ್ಟು ಸಾಧನೆ ಮಾಡಿದ ಒಂದು ದೊಡ್ಡ ಮೇರು ವ್ಯಕ್ತಿತ್ವ ಅವ್ರದ್ದು. ಅವರಿಗೊಂದು 3-4 ಬಾರಿ ಶಾಲುವಿಸುವಂಥ ಅವಕಾಶ ಸಿಕ್ಕಿತ್ತು. ಅದನ್ನು ನಾನು ಉಪಯೋಗಪಡಿಸಿಕೊಂಡಿದ್ದೇನೆ. ಯಾಕಂದರೆ ಹಲವಾರು ಕಾರ್ಯಕ್ರಮದಲ್ಲಿ ನಾನು ರಾಜ್ಯದ ಸಾಹಿತ್ಯ ಪರಿಷತ್ ಇರುವಾಗಲೂ ಕೂಡ ಅವಕಾಶ ಸಿಕ್ಕಿತ್ತು. ಅವರು ಹಾಡುವಾಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಮ್ಮ ಕೈಯಿಂದ ಅವರಿಗೆ ಶಾಲುವಿಸುವಂಥ ಕೆಲಸ ಮಾಡ್ತಾಯಿದ್ದರು. ಆ ರೀತಿಯಲ್ಲಿ ನಮಗೆ ಆ ಒಂದು ವಿಶ್ವಾಸ ಇತ್ತು. ಆ ವಿಶ್ವಾಸದ ಮುಖಾಂತರ ನಾನು ಅವರ ಒಟ್ಟಿಗೆ ಯಾವಾಗಲೂ ಇರ್ತಿದ್ದೆ. ಪ್ರತಿಭೆಯ ಬಗ್ಗೆ ನಾವು ಮಾತಾಡೋದಕ್ಕಿಂತ ಅವರ ಒಳ್ಳೆತನಗಳ ಬಗ್ಗೆ ಮಾತಾಡೋದು ತುಂಬ ಇದೆ. ಎಸ್ ಪಿ ಅವರದ್ದು 28 ವರ್ಷದ ಹಿಂದೆ ನಾನು ಸಿನಿಮಾಕ್ಕೆ ಪ್ರಥಮವಾಗಿ ಸಾಹಿತ್ಯ ಬರೆದಾಗ ರಿಚರ್ಡ್ ಸರಲ್ಲಿ ಕೇಳಿಕೊಂಡದ್ದು ಒಂದೇ ವಿನಂತಿ ಮಾಡಿದೆ, ಅಂದರೆ ನನ್ನ ಪ್ರಥಮ ಹಾಡನ್ನು ಸಿನಿಮಾದು ಎಸ್ ಪಿ ಅವರ ಹತ್ರ ಹಾಡಿಸ್ಬೇಕಂತೇಳಿ. ಅದನ್ನು ಚರಣ್ ಸರ್ ಮತ್ತು ರಿಚರ್ಡ್ ನೆರವೇರಿಸಿಕೊಟ್ಟಿದ್ದಾರೆ. ಮತ್ತು ನಾನು ಸಿನಿಮಾ ಮಾಡುವಾಗಲೂ ಅವರಿಂದ 2 ಹಾಡು ಹಾಡಿಸಿದ್ದೇನೆ. ಅವರ ಹಾಡುಗಳಿಗೆ ಸಂಗೀತ ಬಾರಿಸಿ ಅಥವಾ ಅವರ ಹಾಡುಗಳನ್ನು ಹಾಡಿ ಒಂದು ರೀತಿಯ ನಮ್ಮನ್ನು ಇನ್ನೂ ಈಗ 57 ವರ್ಷ ಆದರೂ ಇನ್ನೂ ಒಂದು 10-20-30 ವರ್ಷ ದೂಡುವಂಥ ಆ ರೀತಿಯ ಒಂದು ಸಂಗೀತದ ರುಚಿಯನ್ನು ನಮ್ಮ ಒಳಗೆ ಅವರು ಅಳವಡಿಸಿದ್ದಾರೆ. ಅಂದರೆ ಅವರ ಹಾಡುಗಳನ್ನು ಕೇಳಿ ಅವರ ಗಾನ ಮಾಧುರ್ಯತೆ, ಅವರ ನಡತೆ, ಸಂಗೀತ ಕ್ಷೇತ್ರದಲ್ಲಿ ಅವರಿಟ್ಟಂಥ ಶಿಸ್ತು, ಇದನ್ನೆಲ್ಲ ನಾವು ನೋಡಿಕೊಂಡು ಅವರಿಂದ ನಾವು ಪಾಠ ಕಲಿತಿದ್ದೇವೆ.